ಕರಾವಳಿಯಲ್ಲಿ ಅದೆಷ್ಟೇ ಕೋಮುದ್ವೇಷಗಳು ಭುಗಿಲೆದ್ರೂ ಮತ್ತೊಂದು ಕಡೆಯಲ್ಲಿ ಸೌಹಾರ್ದತೆಯನ್ನು ಕಾಪಾಡುವ ಕೆಲಸವನ್ನ ಕೆಲವೊಂದು ಸಂಘಟನೆಗಳು ಮಾಡ್ತಾ ಇದೆ. ಅಂತಹದೇ ಒಂದು ಕಾರ್ಯವನ್ನ ಮೂಡುಶೆಡ್ಡೆ ಗ್ರಾಮದ ಎದುರು ಪದವಿನಲ್ಲಿ ಸೌಹಾರ್ದ ಬಳಗ ಎಂಬ ಯುವಕರ ತಂಡ ಮಾಡ್ತಾ ಇದೆ. ಕಳೆದ 3 ವರ್ಷಗಳ ಹಿಂದೆಯಷ್ಟೇ ಈ ಸೌಹಾರ್ದ ಬಳಗ ಆರಂಭವಾಗಿದೆಯಾದರೂ ಊರಿನ ಸಾಮರಸ್ಯ ಕಾಪಾಡುವಲ್ಲಿ ಇದು ಮಾದರಿಯಾಗುವಂತಹ ಕೆಲಸ ಮಾಡ್ತಾ ಇದೆ. ಊರಿನ ಸರ್ವ ಧರ್ಮೀಯರನ್ನ ಸೇರಿಸಿಕೊಂಡು ಹಲವಾರು ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳುವ ಈ ಬಳಗ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಹಾಗೂ ಎಲ್ಲ ಧರ್ಮಗಳ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ನೀಡುತ್ತಾ ಗ್ರಾಮದ ಶಾಂತಿಗೆ ಮುನ್ನುಡಿ ಬರೆದಿದೆ. ಇದೀಗ ಸಾರ್ವಜನಿಕ ಆಶ್ಲೇಷ ಪೂಜೆಯನ್ನು ಆಯೋಜಿಸಿದ್ದು ಇದರಲ್ಲೂ ಸರ್ವಧರ್ಮೀಯರನ್ನ ಸೇರಿಸಿಕೊಂಡು ಗಮನ ಸೆಳೆದಿದೆ. ಎಲ್ಲ ಜಾತಿ ಧರ್ಮಗಳು ಗಡಿ ಮೀರಿ ಒಗ್ಗಟ್ಟಾಗಿ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ರೆ ಜಿಲ್ಲೆಯ ಸೌಹಾರ್ದತೆ ಕಾಪಾಡಬಹುದು ಅನ್ನೋದು ಈ ಊರಿನ ಜನರ ಅಭಿಪ್ರಾಯ. ಈ ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರು ಆಗಮಿಸಿ ಸೌಹಾರ್ದ ಬಳಗದ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ವಿಶೇಷವಾದ ಆಶ್ಲೇಷ ಬಲಿ ಸೇವೆ ಮಲ್ಪುಣಂ ದಾಂಡ 14 ಕಾಯಿನ್ 11 ಚಿಲ್ಲರ ಕಾಯಿನ್ 11 ದರ್ಬೆ 11 ದೇವರಡ ನಟ್ಟುಣ ಅಕ್ರಮ ದಾದ ನಟ್ಟುಣಿ ಮಂಡ ದೇವರೇ ಇನಿ ಮುಟ್ಟಾಗ ಎಂಟು ಗೊತ್ತಿತ್ತು ಒಲ್ಲ ಅಂಡದ ಕನ್ನಡ ತೈದು ಕೂರ್ದಿಪ್ಪನ ಉಚ್ಚುನು ತೂದಿತ್ತಂದಾಂಡ ಅತ್ತು ಏರಂಡಲ ಕೆರ್ಪುಣಿಯನ್ನು ಯಾನೈಕು ಪ್ರಚೋದನೆ ಮಲ್ತದಿತ್ತಂದಾಂಡ ಅತ್ತ ಪುಂಚನು ನಾಶ ಮಲ್ತದಿತ್ತಂದಾಂಡ ಅತ್ತಂದ ನಿನ್ನ ಪೋಪುಣ ಜಾಗಡ ದಾದಾಂಡಲ ಅಂಬಿಯ ರೆಚ್ಚೆವದ ದೈನ ಭಾರತ ದೈನ ಅತ್ತು ಕಶ್ಮಲ ಪದಾರ್ಥ ಬಾರ್ದಿತ್ತಂದಾಂಡ ಅತ್ತು ಬ್ರಹ್ಮಚಾರಿಗ ದಾದಾಂಡಲ ಅವ ಹೇಳನ ಮಲ್ತದಿತ್ತಂಡ ಪ್ರಾಣ್ಯರಿಗೆ ಅವಮಾನ ಮಲ್ತದಿತ್ತಂದಾಂಡ ಈ ಆಶ್ಲೇಷ ಬಲಿ ಸೇವೆಯನ್ನು ಪೂರ ತಿರಸ್ಕಾರ ಮಲ್ಪೇ ಎಂದುಂಟು. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕು ಮೂಡುಶೆಡ್ಡೆ ಗ್ರಾಮ ಎದುರುಪದವು ಪಿಲುಕುಲದಲ್ಲಿ ಸೌಹಾರ್ದ ಬಳಗ ಅಂತ ಒಂದು ಸಮಿತಿ ರಚಿಸಿ 3 ವರ್ಷದಿಂದ ಅಶ್ಲೇಷ ಪೂಜೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ಒಂದು ಕೋಮು ಸೌಹಾರ್ದ ಜಿಲ್ಲೆ ಅಂತ ಎಲ್ಲರ ಮನದಲ್ಲಿದೆ. ಅದಕ್ಕೆ ಕೋಮು ಸೌಹಾರ್ದ ಅಲ್ಲ, ಸೌಹಾರ್ದದಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ನಾವೆಲ್ಲರೂ ಒಟ್ಟಿನಲ್ಲಿದ್ದೇವೆ ಎಂಬುದಕ್ಕೆ ನಮ್ಮ ಮೂಡುಶೆಡ್ಡೆ ಗ್ರಾಮದ ಎದುರುಬದ್ದವೇ ಒಂದು ಉದಾಹರಣೆ. ನಮ್ಮಲ್ಲಿ ಭೇದಗಳಿಲ್ಲ. ನಾವು
ನಮ್ಮ ಇಲ್ಲಿ ಮಸೀದಿ ಇದೆ, ಮಸೀದಿಯ ಕಾರ್ಯಕ್ರಮಕ್ಕೆ ಎಲ್ಲರೂ ಒಟ್ಟು ಸೇರ್ತೇವೆ. ಇಲ್ಲಿ ಕೋರಿದ ಸ್ಥಾನ ಇದೆ, ಅಲ್ಲಿಯ ಕಾರ್ಯಕ್ರಮಕ್ಕೆ ನಾವೆಲ್ಲ ಒಟ್ಟು ಸೇರ್ತೇವೆ. ಎಲ್ಲರೂ ಒಟ್ಟಿಗೆ ಒಗ್ಗಟ್ಟಿನಿಂದ ಇದ್ದೇವೆ, ಸೌಹಾರ್ದದಿಂದ ನಾವು ಬಾಳ್ತಾ ಇದ್ದೇವೆ. ಒಂದು ಕ್ರಿಕೆಟ್ ಮ್ಯಾಚ್ ಆಗಲಿ ಅಥವಾ ಯಾವುದಾದ್ರು ಕಾರ್ಯಕ್ರಮ ಮಾಡುವಾಗ ನಾವು ಸೌಹಾರ್ದದಿಂದ ಮಾಡ್ತೇವೆ. ಕೋಮು ಸೌಹಾರ್ದ ಪ್ರದೇಶದಲ್ಲಿ ಇಂಥದೇ ಒಂದು ಸೌಹಾರ್ದ ಬಳಗವನ್ನು ನಾವು ರಚಿಸಿ ಇನ್ನು ಮುಂದಕ್ಕೆ ಸಹ ನಮ್ಮ ಜಿಲ್ಲೆಯಲ್ಲಿ ಒಂದೊಂದು ಗ್ರಾಮ ಸಹ ಸೌಹಾರ್ದದಿಂದ ಬಾಳಬೇಕು, ಸೌಹಾರ್ದದಿಂದ ಇರಬೇಕಂತ ಕೇಳಿಕೊಳ್ತೇನೆ. ಸೌಹಾರ್ದ ಬಳಗದ ವತಿಯಿಂದ 3ನೇ ವರ್ಷದ ಅಶ್ಲೇಷ ಪೂಜೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವು 3 ವರ್ಷದಿಂದ ಇಲ್ಲಿ ಹಮ್ಮಿಕೊಂಡು ಬರ್ತಾ ಇದ್ದೇವೆ. ಇಲ್ಲಿ ನಾವು ಹಿಂದೂ, ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ 3 ಸಮುದಾಯ ಒಟ್ಟಿಗೆ ಸೇರಿ ಈ ಒಂದು ಅಶ್ಲೇಷ ಪೂಜೆಯನ್ನು ಮಾಡ್ತಾ ಬಂದಿರ್ತೇವೆ. ಇದಕ್ಕೆ ನಮ್ಮ ಊರವರ, ಹೊರ ಊರವರ ಎಲ್ಲ ಸಹಕಾರ ದೊರೆಯುತ್ತಿದೆ. ಆದರೆ ಕೆಲವು ಹೊರಗಿನ ಶಕ್ತಿಗಳು ಇದಕ್ಕೂ ಮುಂಚೆ ಇದನ್ನು ನಿಲ್ಲಿಸಬೇಕಂತ ಕೆಲವು ಅಡ್ಡಿ ಆತಂಕಗಳನ್ನು ತಂದರೂ ನಮ್ಮ ಒಗ್ಗಟ್ಟನ್ನು ಅವರಿಗೆ ಮುರಿಯಲಿಕ್ಕೆ ಆಗಲಿಲ್ಲ. ಇನ್ನು ಮುಂದೆ ಕೂಡ ನಾವು ಈ ಮೂಡಶೆಡ್ಡೆ ಗ್ರಾಮದ ಎದುರು ಬದುವಿನಲ್ಲಿ ಇನ್ನಷ್ಟು ವಿಜೃಂಭಣೆಯಿಂದ ಎಲ್ಲ ಜಾತಿ, ಮತ, ಧರ್ಮ ಸೇರಿಕೊಂಡು ಈ ಒಂದು ಅಶ್ಲೇಷ ಪೂಜೆ ಮತ್ತು ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಮಾಡ್ತೇವೆ ಅಂತ ಎಲ್ಲರನ್ನೇ ನಾನು ಹೇಳಿ ನನ್ನ 2 ಮಾತು.